ಸಂಗತಿಯ ಮೂಲಕವಾಗಿ ಸರಳವಾಗಿ ಅತ್ಯಂತ ಸರಳವಾಗಿ ನಮ್ಮ ನೆರೆಕರೆಯಲ್ಲಿ ನಡೆದಂಥ ಒಂದು ವಿಚಾರದ ಬಗ್ಗೆ ರಾಷ್ಟ್ರೀಯ ಭದ್ರತೆಯ ವಿಚಾರವಾಗಿ ನಡೆದಂಥ ಒಂದು ದಾಳಿಯ ಒಂದು ವಿಚಾರವನ್ನು ನಮ್ಮ ಶಾಸಕ ಖಾದರ್ ಯುಟಿ ಖಾದರ್ ಅವರು ತುಟ್ಟಿಪಿಟ್ಟಿ ಕಾಣ್ತಾ ಇಲ್ಲ. ಉಳ್ಳಾಲಗು ಎನ್ಐಎ ತಂಡ ಬತ್ತದು ಕಾಂಗ್ರೆಸ್ನ ಮಾಜಿ ಶಾಸಕರ್ನ ಮಗನ ಇಲ್ಲಡೆ ದಾಳಿ ಮಲ್ತದಂಡು ದೇಶಗು ಮಾರಕ ಆಪ್ನ ಭಯೋತ್ಪಾದನೆದ ನಂಟು ಉಳ್ಳಾಲ ಮುಟ್ಟಾಗ್ಲ ಎತ್ತದನ್ನು ಪನ್ನಗ ಜನಕ್ಲೆಗು ಪೋಡಿಗೆ ಏರ ಶುರುವಾತಂಡು ಈತ ಮಾತ ಆನಗಲ ಉಳ್ಳಾಲದ ಘಟನೆದ ಬಗೆಟ್ ಶಾಸಕರಿ ಯುಟಿ ಖಾದರ್ ಖಂಡಿಸಾದು ಹೇಳಿಕೆ ಕೊರಂದೆ ಉಪ್ಪುನವು ದಾಯಗು ಪಂಡದ ಕೇನುಲಾತಂಡು ಪ್ರತಿಯೊಂದು ವಿಷಯಗಳ ಸುದ್ದಿಗೋಷ್ಠಿ ಮಲ್ಪನ ಶಾಸಕರಿ ಯುಟಿ ಖಾದರ್ ಈ ವಿಷಯಡು ಮನೆಪಂದೆ ಕೊಲ್ಲುದನವು ತಂಕ್ಲೆಗು ಸಂಶಯಗು ಎಡೆ ಆತಂಡು ಉಳ್ಳಾಲದ ಘಟನೆದ ಬಗೆಟ್ ಸಮಗ್ರ ತನಿಖೆ ಆವಡು ಇಂದೆಟು ಶಾಮೀಲ್ ಆಯ್ನಕ್ಲೆನು ಮಾತೆರೆಲ್ಲ ಬಂಧಿಸಾವಡು ಪಂಡದು ಬಿಜೆಪಿ ಕುಡ್ಲ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಸುದ್ದಿಗೋಷ್ಠಿಡು ಒತ್ತಾಯಿಸಾದರು. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಉಳ್ಳಾಲದ ಮೊನ್ನೆ ನಡೆದಂಥ 4/8/2021 ರಾಷ್ಟ್ರೀಯ ತನಿಖಾ ದಳದಿಂದ ದಾಳಿಯಾದಂಥ ಒಂದು ವಿಚಾರದ ಬಗ್ಗೆ ಇವತ್ತು ಮಾಧ್ಯಮದ ಪ್ರಮುಖರನ್ನು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಆತ್ಮೀಯ ಮಿತ್ರರಾದಂಥ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಐಬೋಳಿ ಅವರೇ ಹಾಗೂ ಮಾಧ್ಯಮದ ಪ್ರಮುಖರಾದಂಥ ನಮ್ಮ ರವಿಶಂಕರ್ ಸೋಮೇಶ್ವರ್ ಅವರೇ ಹಾಗೂ ಉಳ್ಳಾಲ ಮಹಾಶಕ್ತಿ ಕೇಂದ್ರದ ಆನಂದ್ ಶೆಟ್ರೆ ಹಾಗೂ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಪ್ರಮುಖರೇ, ಇವತ್ತು ಉಳ್ಳಾಲದಲ್ಲಿ ನಡೆಯುವಂಥ ಎಲ್ಲ ಅನಗತ್ಯ ವಿಚಾರಗಳ ಬಗ್ಗೆ ನಮ್ಮ ಶಾಸಕರು ಪತ್ರಿಕಾಗೋಷ್ಠಿಯನ್ನು ಕರೀತಾರೆ. ಆದರೆ 2021 4ನೇ ತಾರೀಕು ಆಗಸ್ಟು ಬೆಳಿಗ್ಗೆನೇ ಬೆಂಗಳೂರಿಂದ ಆಗಮಿಸಿದಂಥ ಒಂದು 24 ಅಧಿಕಾರಿಗಳ ತಂಡ ಉಳ್ಳಾಲದ ಕಾಂಗ್ರೆಸ್ನ ಮಾಜಿ ಶಾಸಕರಾದ BM ಇದ್ದಿನಬರ್ ಅವರ ಕುಟುಂಬದ ಮನೆಯನ್ನು ದಾಳಿ ಮಾಡ್ತದೆ. ಮಾಡಿ ಅಲ್ಲಿ ಒಬ್ಬ ಅವರ ಇದ್ದಿನಬರ್ ಅವರ ಮಗ BM ಪಾಷಾ ಅವರ ಮಗ ಮೊಹಮ್ಮದ್ ಅಮ್ಮರ್ ಅನ್ನುವಂಥ ವ್ಯಕ್ತಿಯನ್ನು ಬಂಧನಕ್ಕೊಳಪಡಿಸ್ತಾರೆ. ಆದರೂ ಕೂಡ ಇಡೀ ರಾಷ್ಟ್ರಾದ್ಯಂತ ಎಲ್ಲ ನ್ಯೂಸ್ ಚಾನೆಲ್ಗಳು ಬಂದಂಥ ವಿಚಾರ ಇಲ್ಲಿ ಯಾವುದೇ ಒಂದು ವಿಷಯವೇ ನಡೆದಿಲ್ಲ ಅನ್ನುವಂಥ ಒಂದು ಸಂಗತಿಯ ಮೂಲಕವಾಗಿ ಸರಳವಾಗಿ ಅತ್ಯಂತ ಸರಳವಾಗಿ ನಮ್ಮ ನೆರೆಕರೆಯಲ್ಲಿ ನಡೆದಂಥ ಒಂದು ವಿಚಾರದ ಬಗ್ಗೆ ರಾಷ್ಟ್ರೀಯ ಭದ್ರತೆಯ ವಿಚಾರವಾಗಿ ನಡೆದಂಥ ಒಂದು ದಾಳಿಯ ಒಂದು ವಿಚಾರವನ್ನು ನಮ್ಮ ಶಾಸಕ ಖಾದರ್ ಯುಟಿ ಖಾದರ್ ಅವರು ತುಟ್ಟಿಪಿಟ್ಟಿ ಕಾಣ್ತಾ ಇಲ್ಲ. ಹಾಗಾಗಿ ಈ ಕಾಂಗ್ರೆಸ್ನವರ ಈ ಒಂದು ನೀತಿ ನಮಗೆ ಏನೋ ಸಂಶಯಕ್ಕೆ ಎಡೆ ಮಾಡ್ತಾ ಇದೆ. ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಯಶಸ್ವಿಯಾಗಿ ಭಯೋತ್ಪಾದನೆ ನಿಗ್ರಹಿಸುವಲ್ಲಿ ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಕೇಂದ್ರ ಸರ್ಕಾರ ಅತ್ಯಂತ ಒಂದು ಉತ್ತಮವಾದಂಥ ಒಂದು ಕಾಯ್ದೆಯನ್ನು ಮೊನ್ನೆ ಸಂಸತ್ನಲ್ಲಿ ಮಂಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ನಾಯಕರು ಅಲ್ಲಿ ಆ ಕಲಾಪವನ್ನು ಬಹಿಷ್ಕರಿಸುವವರೆಗೆ ಬರ್ತಾರೆ. ಇದು ನಮಗೇನು ತೋರಿಸಿದೆ ಅಂತ ಹೇಳಿದರೆ, ಉಳ್ಳಾಲದಿಂದ ಹಿಡಿದು ಕಾಶ್ಮೀರದವರೆಗೆ ಇರುವಂಥ ಭಯೋತ್ಪಾದನೆಯ ಒಂದು ಲಿಂಕನ್ನು ಈ ಎಲ್ಲ ಚಟುವಟಿಕೆಗಳಿಗೆ ಕಾಂಗ್ರೆಸ್ ನೇರವಾಗಿ ಸಹಕರಿಸಿದನ್ನುವಂಥ ಒಂದು ಸಂಶಯ ಈಗ ಕಾಡುವಂತಾಗಿದೆ. ಇದಕ್ಕೋಸ್ಕರವಾಗಿ ಉಳ್ಳಾಲದಿಂದ ಪ್ರಾರಂಭಗೊಂಡಂಥ ಈ ಒಂದು ಭಯೋತ್ಪಾದನೆಯ ಲಿಂಕು ಕಾಶ್ಮೀರದವರೆಗೆ ನಡೀತಾ ಇದೆ. ಅದನ್ನು ಮಂಗಳೂರಿನ ಉಳ್ಳಾಲದಲ್ಲಿ ಕೇಂದ್ರ ಬಿಂದುವಾಗಿರಿಸಿಕೊಂಡು ಉಳ್ಳಾಲದ ಯುವಕರನ್ನು ಇವತ್ತು ಅನೇಕ ಅನೈತಿಕ ಚಟುವಟಿಕೆಗಳಿಗೆ, ರಾಷ್ಟ್ರೀಯ ಭದ್ರತೆಯ ವಿಚಾರಗಳಿಗೆ ವಿರುದ್ಧವಾಗಿ ಮಾಡುವಂಥ ಒಂದು ಷಡ್ಯಂತ್ರ ನಮ್ಮ ಉಳ್ಳಾಲದಲ್ಲಿ ನಡೀತಾ ಇದೆ. ಹಾಗಾಗಿ ಖಂಡಿತವಾಗಿ ಈ ಬಗ್ಗೆ ಕಳೆದ ಅನೇಕ ವರ್ಷಗಳ ಹಿಂದೆ ಕೂಡ ಒಂದು ಘಟನೆ ನಡೆದಿತ್ತು. ಚುಂಬುಗುಡ್ಡೆಯಲ್ಲಿ ಒಂದು ಭಯೋತ್ಪಾದನೆಗೆ ಸಂಬಂಧಪಟ್ಟಂಥ ಒಂದು ವಿಚಾರದಲ್ಲಿ ಅನೇಕ ವರ್ಷಗಳ ಹಿಂದೆ ಒಂದು ಕೂಡ ಈ ವಿಚಾರ ನಡೆದಾಗಲೂ ಕೂಡ, ಬಂಧನ ಆದಾಗಲೂ ಕೂಡ ಕಾಂಗ್ರೆಸ್ನ ಯಾವುದೇ ಒಂದು ವ್ಯಕ್ತಿಗಳು, ಶಾಸಕರಾದಿಯಾಗಿ ಯಾವುದೇ ಒಂದು ವ್ಯಕ್ತಿಗಳು ಕೂಡ
ತುಡಿಪಿಟಿಗೆನಿಲ್ಲ. ಅದರೊಟ್ಟಿಗೆ ಈಗ ನೋಡ್ತಾ ನೋಡ್ತಾ ಬರುವಾಗ ನಮಗೆ ಸಂಶಯ ಆಗ್ತಾ ಇದೆ, ಅನೇಕ ವಿದ್ಯಾಸಂಸ್ಥೆಗಳು ಕೂಡ ಇದರಲ್ಲಿ ಒಂದು ಭಾಗಿಯಾಗಿದೆಯಾ ಅನ್ನುವಂಥ ಸಂಶಯ ಕೂಡ ನಮಗೆ ಕಾಡ್ತಾ ಇದೆ. ಯಾಕಂತ ಹೇಳಿದರೆ ಇದು ಈ ಲವ್ ಜಿಹಾದ್ನ ಒಂದು ಮೂಲಕವಾಗಿ ಇವತ್ತು ಆ ದೀಪ್ತಿ ಅನ್ನುವಂಥ ಹುಡುಗಿ ಇವತ್ತು ಲವ್ ಜಿಹಾದ್ನ ಮೂಲಕವಾಗಿ ಮತಾಂತರಗೊಂಡು ಇವತ್ತು ಮರಿಯಂ ಎಂಬ ಹೆಸರಿನಲ್ಲಿ ಇಡೀ ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾಳೆ. ಅನೇಕ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿರುವಂಥ ಒಂದು ಕೆಲವೊಂದು ಅಹಿತ ಘಟನೆಯನ್ನು ಮತ್ತು ಪ್ರಚೋದನೆ ಕೊಡುವಂಥ ಕೆಲಸವನ್ನು ಆ ಮಹಿಳೆ ಮಾಡ್ತಾ ಇದ್ದಾಳೆ. ಅಂದರೆ ಇಡೀ ನಮ್ಮ ಆಂತರಿಕ ವ್ಯವಸ್ಥೆಗೆ ಕೊಂದು ತರುವಂಥ ಒಂದು ಷಡ್ಯಂತ್ರವನ್ನು ಈ ಭಾಗದಿಂದ ನಡೆಯುವಂಥ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ನಾವು ತೀವ್ರವಾಗಿ ಇದನ್ನು ಖಂಡಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಅಲ್ಲದೆ ಇನ್ನೊಂದು ವಿಚಾರ ಕೂಡ ಇದೆ. ಯಾಕಂದರೆ ಅನೇಕ ನಮ್ಮ ಸಂಘದ ಹಿರಿಯರ ಅನೇಕ ಒಂದು ಹತ್ಯೆ ಒಂದು ಷಡ್ಯಂತ್ರ ಕೂಡ ನಡೀತಾ ಇದೆ ಅನ್ನುವಂಥದ್ದು ನಮಗೆ ನಮ್ಮ ನ್ಯೂಸ್ ಚಾನಲ್ಗಳಿಂದ ತಿಳಿದಂಥ ಸಂಗತಿಗಳಿದೆ. ಹಾಗಾಗಿ ಈ ಉದ್ದೇಶವನ್ನು ಕೂಡ ಇರ್ಬೋದು ಅನ್ನುವಂಥದ್ದು ಕೂಡ ಇಲ್ಲಿ ನಮಗೆ ಸಂಶಯಕ್ಕೆ ಎಡೆ ಮಾಡ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಈ ಒಂದು ದಾಳಿಯನ್ನು, ಈ ಒಂದು ಕೃತ್ಯವನ್ನು ಖಂಡಿತವಾಗಿಯೂ ನಾವು ಅದನ್ನು ಖಂಡಿಸ್ತೇವೆ. ಅದರೊಟ್ಟಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಭಾಗದಲ್ಲಿ ಯಾವುದೇ ಯುವಕರಾಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿದಂಥ ವ್ಯಕ್ತಿಗಳು ಯಾರಾದರೂ ಕಂಡು ಬಂದಲ್ಲಿ ಸೂಕ್ತವಾದ ಒಂದು ದಾಖಲೆಯ ಮೂಲಕವಾಗಿ ನಾವು ಪೊಲೀಸ್ ಇಲಾಖೆಗೆ ಗಮನಕ್ಕೆ ತರಬೇಕು. ಅದರೊಟ್ಟಿಗೆ ನಮ್ಮ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ನಿನ್ನೆನೇ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರ ಮೂಲಕವಾಗಿ ಒಂದು ವಿನಂತಿಯನ್ನು ಕೂಡ ಕೊಟ್ಟಿದ್ದಾರೆ. NIA ಒಂದು ಸಂಸ್ಥೆ ಕೂಡ ಈ ಕರಾವಳಿ ಭಾಗದಲ್ಲಿ ಸ್ಥಾಪನೆ ಆಗಬೇಕೆಂಬುದು ನಮ್ಮೆಲ್ಲರ ಇಚ್ಛೆಯಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಅತ್ಯಂತ ಯಶಸ್ವಿಯಾದಂಥ ಕಟ್ಟುನಿಟ್ಟಿನ ಕಾನೂನನ್ನು ತರುವ ಮೂಲಕವಾಗಿ ಈಗಾಗಲೇ ನಮ್ಮ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಅತ್ಯಂತ ಯಶಸ್ವಿಯಾದಂಥ ಒಂದೊಂದು ಕಾನೂನನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಆ ಭದ್ರತೆ ಇರೋದಕ್ಕೋಸ್ಕರವಾಗಿ ಇವತ್ತು NIA ದಾಳಿಯಾಗಿ ನಮಗೆ ಈ ಕಡೆ ನಮ್ಮ ಅನೇಕ ದುರಂತಗಳು ನಡೆಯುವಂಥದ್ದು ತಪ್ಪಿ ಹೋಗಿದೆ. ಇದು ಏನೋ ಒಂದು ಒಳ್ಳೆಯ ವಿಚಾರ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಭದ್ರತಾ ಪಡೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲರೂ ಕೂಡ ಅತ್ಯಂತ ವಿಶೇಷವಾಗಿ ಏನಂತ ಹೇಳಿದ್ರೆ ನಮ್ಮ ಶಾಸಕರು ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ಸಂಶಯಾಸ್ಪದವಾಗಿ ಕಾಣ್ತಾ ಇದೆ. ಶಾಸಕರು ಪ್ರತಿಯೊಂದು ಸರಳ ವಿಚಾರಕ್ಕೂ ಕೂಡ ಪತ್ರಿಕಾಗೋಷ್ಠಿನ ಒಂದು ವಾರದಲ್ಲಿ 3-4 ದಿವಸ ಮಾಡ್ತಾರೆ. ಆದರೆ ಇಷ್ಟೊಂದು ದೊಡ್ಡ ಒಂದು ವಿಷಯ ಬರುವಾಗ ಅವರು ಪತ್ರಿಕಾಗೋಷ್ಠಿ ಬಿಡಿ ಒಂದು ತುಟಿ ಅನ್ನುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಎಲ್ಲರೂ ಕಾಂಗ್ರೆಸ್ನ ಯಾವುದೇ ನಾಯಕರು ಇರಲಿ, ಕೇಂದ್ರದಿಂದ ಹಿಡಿದು ಉಳ್ಳಾಳದ ತನಕ ಯಾವುದೇ ಒಂದು ನಾಯಕರು ನಮಗೆ ಒಂದೇ ಒಂದು ಈ ವಿಚಾರದ ಬಗ್ಗೆ ತುಟಿ ಅನ್ನುವಂಥದ್ದು ಯಾವುದೇ ಪತ್ರಿಕೆಗಳಾಗಿ ಮಾಧ್ಯಮದಲ್ಲಾಗಲಿ ಎಲ್ಲೂ ಕೂಡ ಕಂಡಿಲ್ಲ. ಆದರೆ ಜನ ಇನ್ನೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇದ್ದಿದ್ದು ಇಲ್ಲಿ ನಡೆಯುವಂಥ ಯಾವುದೇ ಒಂದು ಏನಾದರೂ ಒಂದು ತಮ್ಮ ಗಮನಕ್ಕೆ ಬಂದಲ್ಲಿ ತಕ್ಷಣವಾಗಿ ಪೊಲೀಸ್ ಇಲಾಖೆ ತಿಳಿಸಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಒಂದು ಭದ್ರತೆಗೆ ನಾವು ಸಹಕರಿಸಬೇಕು ಎಲ್ಲ ಜನಗಳು ಕೂಡ. ಹಾಗಾಗಿ ಈ ಮೂಲಕವಾಗಿ ನಾವು ಇಲ್ಲಿ ನಡೆಯುವಂಥ ಆ ಕಾಂಗ್ರೆಸ್ನ ಮಾಜಿ ಶಾಸಕರ ಆ ಕುಟುಂಬ ಏನಿದೆ ಅವರನ್ನು ಇನ್ನೂ ಕೂಡ ಅತ್ಯಂತ ಹೆಚ್ಚಿನ ತನಿಖೆ ಒಳಪಡಿಸಿ ಯಾರೆಲ್ಲ ಅವರಿಗೆ ಸಹಕಾರ ನೀಡಿದ್ದಾರೆ ಅವರನ್ನು ಖಂಡಿತವಾಗಿಯೂ ಕಾನೂನಿನ ಮೂಲಕವಾಗಿ ಬಂಧನಕ್ಕೆ ಮಾಡಿ ಕಾನೂನಿನ ಒಂದು ಕೊಣಿಕೆಯಲ್ಲಿ ಹಾಕಬೇಕನ್ನುವಂಥದ್ದು ನಮ್ಮ ಒತ್ತಾಯ ಕೂಡ ಆಗಿದೆ. ಹಾಗಾಗಿ ನಾವು ಇದನ್ನು ಖಂಡಿತವಾಗಿಯೂ ಖಂಡಿಸ್ತಾ ಇದ್ದೇವೆ. ಉಳ್ಳಾಲಡು ಇಂಚಿತಿ ಘಟನೆ ದುಂಬಗ ಆವಂದಿಲಕ ಸೂಕ್ತ ತನಿಖೆ ಆವಡು ಎಂದ ತಪ್ಪಿರಾವಡು ಏರು ಮಾತ ಉಲ್ಲೆರ ಆಕ್ಲಿನ ಬಗೆಟ್ಲ ತನಿಖೆ ಆವಡು ಮಾಜಿ ಶಾಸಕರು ಇದಿನ ಬೆರನ ಮಗನ ಇಲ್ಲದಕ್ಲಿನ ಮಾತೆರೆಲ್ಲ ತನಿಖೆಗೆ ಒಳಪಡಿಸಾವಡು ಪಂಡದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಒತ್ತಾಯಿಸಾದರು. ಈಗ ಒಂದು ಎಲ್ಲರ ಹೃದಯದಲ್ಲಿ ಎಲ್ಲರ ಮಾತಲ್ಲಿ ಏನೋ ಬಡವರು ಭಯೋತ್ಪಾದ ಕೇಂದ್ರಕ್ಕೆ ಹೋಗ್ತಾರೆ, ಭಯೋತ್ಪಾದನೆ ಕೆಲಸ ಮಾಡ್ತಾರೆ, ದೇಶದ್ರೋಹ ಕೆಲಸ ಮಾಡ್ತಾರೆ. ತಾವು ಆಲೋಚನೆ ಮಾಡಬೇಕು. ಒಂದು ನಮ್ಮ ಕ್ಷೇತ್ರ ಆವಾಗ ಉಳ್ಳಾಲ ಕ್ಷೇತ್ರದ ಮಾಜಿ ಶಾಸಕರು ಅವರೆಲ್ಲ ಎಜುಕೇಟೆಡ್, ಒನ್ ಆಫ್ ದಿ ಎಜುಕೇಟೆಡ್, ಇಂಜಿನಿಯರ್, ಡಾಕ್ಟರ್, ಡೆಂಟಿಸ್ಟ್, ಬೇರೆ ಅಂಥವರ ಮನೆಯಲ್ಲಿ ಆ ಹೆಣ್ಮಗಳು ಕೂಡ ಭಯೋತ್ಪಾದನೆಗೆ ಸಹಕಾರ ಮಾಡ್ತಾರೆ, ಭಯೋತ್ಪಾದನೆ ಸೇರಿದ್ದಾರೆ ಅಂದರೆ ಇದು ದೇಶದ್ರೋಹದ ಪರಮಾವಧಿಗೆ ಮುಟ್ಟಿದೆ. ನಮ್ಮ ಈ ದೇಶದ ಭದ್ರತೆಗೆ ಭದ್ರತಾ ಮಂಡಳಿಯವರ ಆ ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡು ಕೂಡ ದೇಶವನ್ನು ರಕ್ಷಣೆ ಮಾಡುವಂಥ ಈ ಅತ್ಯಂತ ಸಣ್ಣ ವಿಷಯಕ್ಕೆ ಕೂಡ ಗಮನ ಕೊಟ್ಟು ಹಲವು ವರ್ಷಗಳ ಹಿಂದೆ ಚೆಂಬುಗುಡ್ಡೆಯಲ್ಲಿ ನಡೆದಂಥ ಭಯೋತ್ಪಾದನಾ ಕೇಂದ್ರಕ್ಕೆ ದಾಳಿ ಮಾಡಿದರು.
ಇದೀಗ ವಿದೇಶದಲ್ಲಿ ಕೂಡ ಮಂಗಳೂರಿಗೆ ವಿಶೇಷವಾದ ಹೆಸರಿದೆ. ಮಂಗಳೂರಿನಲ್ಲಿ ಅದು ಗಲ್ಫ್ ಆಗಿರ್ಬೋದು, ಯುರೋಪ್ ಕಂಟ್ರಿ ಆಗಿರ್ಬೋದು, ಅಮೆರಿಕ ಬೇರೆ ಬೇರೆ ದೇಶದಲ್ಲಿ ಹೋದರೂ ಕೂಡ ಮಂಗಳೂರಿಗೆ, ಭಾರತ ದೇಶದ ಕರ್ನಾಟಕ ರಾಜ್ಯದ ಮಂಗಳೂರಿಗೆ ವಿಶೇಷವಾದ ಹೆಸರಿದೆ. ಆದರೆ ಆ ಹೆಸರಿಗೆ ಕಪ್ಪು ಚುಕ್ಕೆಯನ್ನು ತರುವವರು ಯಾರೆಂದರೆ ಅತ್ಯಂತ ವಿದ್ಯಾವಂತ ಫ್ಯಾಮಿಲಿ ಅವರೀಗ. ಒಂದು ಕಡೆಯಲ್ಲಿ ನಮ್ಮದೇ ಕ್ಷೇತ್ರದಲ್ಲಿ ಖಾಸಗಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಕಲಿತ ಹುಡುಗಿಯನ್ನು ಬೇರೊಂದು ಧರ್ಮದಿಂದ ಈ ಧರ್ಮಕ್ಕೆ ಮತಾಂತರ ಮಾಡಿ, ಅದು ಲವ್ ಜಿಹಾದ್ ಎಂದೇ ಹೇಳ್ಬೋದು. 4-5 ವರ್ಷ ಅವರೊಟ್ಟಿಗೆ ಇದ್ದು ಅವರು ನಂತರ ಮತಾಂತರಗೊಂಡು ಭಯೋತ್ಪಾದನಾ ಕೇಂದ್ರಕ್ಕೆ ಹೋಗಿ ಅವರು ದೇಶದ್ರೋಹ ಕೆಲಸ ಮಾಡಿದ ನಂತರ ಇದೀಗ ಅವರಿಂದ ತಲಾಖನ್ನು ಪಡೆದುಕೊಂಡು ಕಾಶ್ಮೀರದಲ್ಲಿ ಯಾರನ್ನೋ ಮದುವೆಯಾಗಿ ಈಗ ಜೀವಂತ ಇದ್ದರೋ ಇಲ್ಲವೆಂದು ಕೂಡ ತನಿಖೆಯಾಗಬೇಕೊಂದು. ಇದು ಕೇವಲ ಉಳ್ಳಾಲದಲ್ಲಿ ಮಾತ್ರ ಸೀಮಿತವಾಗಿದೆ. ಇದರ ಬೇರುಗಳೆಲ್ಲ ಎಲ್ಲೆಲ್ಲಿ ಉಂಟಂತೆ ಅವರು ಇದರ ಬಗ್ಗೆ 100ಕ್ಕೆ 100 ತನಿಖೆ ಮಾಡ್ತಾರೆ. ಆ ತನಿಖೆಗೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಯಾಕೆಂದರೆ ದೇಶದ ಭದ್ರತೆ ಎಲ್ಲಕ್ಕಿಂತ ಮುಖ್ಯ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಆ ದೇಶಕ್ಕೆ ಭದ್ರತೆಗೆ ಕಪ್ಪು ಚುಕ್ಕೆ ಬರುವುದಾದರೆ, ಭದ್ರತೆಗೆ ತೊಂದರೆ ಬರುವುದಾದರೆ ನಾವು ಯಾವುದು ತ್ಯಾಗಕ್ಕೂ ಕೂಡ ರೆಡಿಯಾಗಿರಬೇಕು. ನಾನು ಎಲ್ಲರನ್ನು ಬೆರಳು ತೋರಿಸಿ ಮಾತನಾಡೋದಿಲ್ಲ. ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರನ್ನು ತನಿಖೆಗೆ ಒಳಪಡಿಸಿ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟರೆ ಮಾತ್ರ ಇನ್ನು ಇದು ಅಲ್ಲಿಂದಲ್ಲಿಗೆ ಮುಗಿಲಿಕ್ಕೆ ಸಾಧ್ಯ. ಕೇವಲ ಕೆಲವೇ ದಿನದಲ್ಲಿ ಅವರು ಜಾಮೀನಿನ ಮುಖಾಂತರ ಬಂದು ಇನ್ನಷ್ಟು ಹುಡುಗರನ್ನು, ವಿದ್ಯಾವಂತ ಹುಡುಗರನ್ನು ಅದಕ್ಕೆ ಸೇರಿಸಿ ಆ ಮಂಜೇಶ್ವರ ಕಾಸರಗೋಡಿಗೆ ಹೋಗಿ ಅಲ್ಲಿಂದ ಶ್ರೀಲಂಕೆಗೆ, ಶ್ರೀಲಂಕಾದಿಂದ ಬಹರೀನ್ಗೆ, ಬಹರೀನಿಂದ ಮಸ್ಕತ್ಗೆ, ಮಸ್ಕತ್ತಿಂದ ಅಬುದಾಬಿಗೆ, ಅಬುದಾಬಿಯಿಂದ ಅಫ್ಘಾನಿಸ್ತಾನ ಅಥವಾ ಸಿರಿಯಕ್ಕೆ ಈ ರೀತಿಯೆಲ್ಲ ಹೋಗ್ತಾರೆ. ಅಲ್ಲಿ ಏನೇನೋ ಆಗ್ತದೆ, ಭಯೋತ್ಪಾದನೆಗೆ ಎಡೆ ಮಾಡಿಕೊಡ್ತಾರೆ ಎಂದು ಲೆಕ್ಕಾಚಾರ. ಕೆಲವು ವರ್ಷದಿಂದ ಇದೇ ಫ್ಯಾಮಿಲಿಯ ಒಂದು ಹುಡುಗಿ ಇದೇ ರೀತಿಯಾಗಿ ಶ್ರೀಲಂಕಾಕ್ಕೆ ಹೋಗಿ, ಶ್ರೀಲಂಕಾದಿಂದ ಬಹರೀನ್ಗೆ ಹೋಗಿ, ಬಹರೀನಿಂದ ಸಿರಿಯಾಕ್ಕೆ ಹೋಗಿ, ಸಿರಿಯಾದಿಂದ ಅಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿ ಮೃತಪಟ್ಟಿದ್ದಾರೆ ಎಂಬ ವಿಷಯವನ್ನು NIA ಅವರು ತಿಳಿಸ್ತಾರೆ. ಇದೀಗ ಇದು ಎಷ್ಟು ಪ್ರಬಲವಾಗಿ ಬೆಳೆದಿದೆ ಎಂದರೆ ಇದು ಮಾಧ್ಯಮದವರಿಗೆ 100ಕ್ಕೆ 100 ಗೊತ್ತಿರಬಹುದು. ಆದರೆ ನಮಗೆ ಕೂಡ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯ ಭಯೋತ್ಪಾದನಾ ಕೇಂದ್ರ ಉಂಟು. ಅದು ಕೂಡ ಅತ್ಯಂತ ಶ್ರೀಮಂತರ ಮನೆಯಲ್ಲಿ, ಅತ್ಯಂತ ವಿದ್ಯಾವಂತರ ಅವರಿಗೆ ಎಲ್ಲಿಂದ ಹಣದ ವ್ಯವಸ್ಥೆ ಆಗಿದೆ. ಅವರ ಇನ್ನಷ್ಟು ಜಾಗದ ಅವರ ವಿದ್ಯಾಸಂಸ್ಥೆ ಆಗಿರ್ಬೋದು, ಅವರು ತೆಗೆದುಕೊಂಡ ಜಾಗದಲ್ಲಿ ಇನ್ನಷ್ಟು ಭಯೋತ್ಪಾದಕ ಕೇಂದ್ರ ಇದೆ ಎಂದು ತನಿಖೆಯಾಗಬೇಕು. ಇದರಲ್ಲಿ ನಾವು ಜಾತಿ, ಮತ, ಪಕ್ಷ ಎಲ್ಲವನ್ನು ಬಿಟ್ಟು ನಾವು ಭಾರತಾಂಬೆಯ ಮಕ್ಕಳೆಂಬ ಲೆಕ್ಕಾಚಾರಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟು, ಮಾಧ್ಯಮದವರು ನಿನ್ನೆಯಿಂದ ಮೊನ್ನೆಯಿಂದ ಕೊಡುವಂತಹ ಸಹಕಾರ ನಾವು ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಕಡೆ ಲವ್ ಜಿಹಾದ್ ಕೊನೆಗೊಳ್ಳಬೇಕು, ಇನ್ನೊಂದು ಕಡೆಯಲ್ಲಿ ಭಯೋತ್ಪಾದನೆ ಕೊನೆಗೊಳ್ಳಬೇಕು. ದೇಶಕ್ಕೆ ಬರುವಂಥ ಆಪತ್ತಿಗೆ ನಾವೆಲ್ಲರೂ ಸಹಕಾರ ಮಾಡುವ. ಇನ್ನು ನಮ್ಮ ಮಂಗಳೂರಿನ ಹೆಸರಿಗೆ ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ನಮ್ಮಿಂದ ಏನಾದರೂ ಯಾರಿಗಾದರೂ ಗೊತ್ತಿದ್ದರೆ ಅದನ್ನು ಸಂಬಂಧಪಟ್ಟಂಥ ಆ ಇಲಾಖೆಯ ಅಧಿಕಾರಿಗಳಿಗೆ, ಅದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, DC ಕಚೇರಿ ಆಗಿರ್ಬೋದು, NIA ಆಫೀಸ್ ಆಗಿರ್ಬೋದು, ಅಥವಾ ಇನ್ನಿತರ ಇಲಾಖೆ ಅವರಿಗೆ ತಿಳಿಸಿ ಇದನ್ನು ಇಲ್ಲಿಗೆ ಮುಗಿಸಬೇಕು. ಆ ಕಾತರಗೊಂಡು ಹೆದರಿ ಇನ್ನಷ್ಟು ಭಯೋತ್ಪಾದನೆಗೆ ಪ್ರಚೋದನೆ ಕೊಡುವಂಥವರನ್ನು ತಕ್ಷಣ ಬಂಧಿಸಬೇಕೆಂದು ನಾನು ನಿಮ್ಮೆಲ್ಲರಲ್ಲಿ ಅದರ ಒಟ್ಟಿಗೆ ಇವಾಗ ಸರಕಾರಿ ಅಧಿಕಾರಿಗಳು, ಸಂಬಂಧಪಟ್ಟಂಥ ಆ ಇಲಾಖೆಯ ಅಧಿಕಾರಿಗಳೊಟ್ಟಿಗೆ, ಜಿಲ್ಲಾಧಿಕಾರಿಯವರಿಗೆ, ಉಸ್ತುವಾರಿ ಸಚಿವರಿಗೆ, ಅದರೊಟ್ಟಿಗೆ ನಮ್ಮ ಸಂಸದರಿಗೆ, ನಮ್ಮ ಮುಖ್ಯಮಂತ್ರಿಗೆ ಆಗುವಂಥ ಗೃಹ ಮಂತ್ರಿಗೆ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ. ಬಿಜೆಪಿ ಕುಡ್ಲ ವಿಧಾನಸಭಾ ಕ್ಷೇತ್ರ ಕಾರ್ಯದರ್ಶಿ ಆನಂದ್ ಶೆಟ್ಟಿ, ಮಾಧ್ಯಮ ಪ್ರಮುಖ ರವಿಶಂಕರ್ ಸೋಮೇಶ್ವರ ಸುದ್ದಿಗೋಷ್ಠಿ ಒಡಿಗೆದ್ದರು.